ಲಯನ್ಸ್ ಕ್ಲಬ್ ಮಂಗಳೂರು ಅಶೋಕ್ ನಗರ ಇದರ ಇನ್ಸ್ಟಾಲೇಷನ್ ಕಾರ್ಯಕ್ರಮವು ಮಂಗಳೂರಿನ ಮಲ್ಲಿಕಟ್ಟಿಯಲ್ಲಿರುವ ಲಯನ್ಸ್ ಸಭಾಂಗಣದಲ್ಲಿ ನಡೆಯಿತು. ಈ ಸಂದರ್ಭ ಲಯನ್ಸ್ ಟೀಮ್ನ 2018-19ನೇ ಸಾಲಿನ ಪ್ರೆಸಿಡೆಂಟ್ ಆಗಿ ಆಯ್ಕೆಗೊಂಡ ಲಯನ್ ಮಿತ್ರ ಹೆರಾಚಿ ಅವರಿಗೆ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ಇನ್ನು ಹೊಸದಾಗಿ ಆಯ್ಕೆಗೊಂಡ ಪದಾಧಿಕಾರಿಗಳನ್ನ ಲಯನ್ಸ್ನ ಇನ್ಸ್ಟಾಲಿಂಗ್ ಆಫೀಸರ್ ಲಯನ್ ಎಂಜಿಎಫ್ ಡಾಕ್ಟರ್ ಗೀತ್ ಪ್ರಕಾಶ್ ಪರಿಚಯ ಮಾಡಿಸಿ ಪ್ರತಿಜ್ಞಾ ವಿಧಿ ಬೋಧಿಸಿದ್ರು. ಲಯನ್ಸ್ ಕ್ಲಬ್ನ ಬಗ್ಗೆ ಸವಿಸ್ತಾರವಾಗಿ ವಿವರಿಸಿ ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡಬೇಕು ಎಂದು ಹೇಳಿದ್ರು. ವೇದಿಕೆಯಲ್ಲಿ 2 ನಿಮಿಷದ ಭಾಷಣಕ್ಕೆ ಎಲ್ಲ ವಿಷಯಗಳನ್ನು ಕ್ರೋಢೀಕರಿಸಿ ನಿಮ್ಮನ್ನು ಮನಗೆಲ್ಲಲು ಪ್ರಯತ್ನ ಪಟ್ಟಿದ್ದೇವೆ. ಇವತ್ತು ಆಗಲ್ಲ, ಉದಾರವಾಗಿ ನಮಗೆ ಸಮಯವನ್ನು ಕೊಟ್ಟಿದ್ದಾರೆ. ನಮ್ಮ ಅನಿಸಿಕೆಗಳನ್ನು ಹೇಳಿಕೊಳ್ಳಿಕ್ಕೆ ಒಂದು ವಿಶೇಷ ಅವಕಾಶ ಆಗಿದೆ. ಅದರಲ್ಲೂ ನಮ್ಮವರೇ ಆದಂತಹ ಮಿತ್ರ ಹೆರಾಚಿ ಅವರು ನಮ್ಮ ರಿಲೇಟಿವ್ ಆಗಿದ್ದಾರೆ. ಅವರ ಒಂದು ಅಧ್ಯಕ್ಷ ಸ್ಥಾನದ ಒಂದು ಪದಗ್ರಹಣ ಸಮಾರಂಭವನ್ನು ನಡೆಸಲಿಕ್ಕೆ ಸಿಕ್ಕಿದಂತಹ ಅವಕಾಶ ಇದೊಂದು ಸುವರ್ಣ ಅವಕಾಶ ಅಂತ ಹೇಳುತ್ತಾ, ಆತ್ಮೀಯರೇ, ನಾವು ಲಯನ್ಸ್ ಕ್ಲಬ್ಬಿನ ಸದಸ್ಯರು. ನಮ್ಮ ಅಂತಾರಾಷ್ಟ್ರೀಯ ಅಧ್ಯಕ್ಷರಾದ ನರೇಶ್ ಅಗರ್ವಾಲ್ ಅವರು ಕಳೆದ ಬಾರಿ ಒಂದು ಗುರಿಯನ್ನು ಇಟ್ಟುಕೊಂಡಿದ್ದರು. 1.5 ಮಿಲಿಯನ್ ಸದಸ್ಯರನ್ನು ಮಾಡಬೇಕು. ಆ ಮೂಲಕ ಭಾರತದ ಸದಸ್ಯರನ್ನು ವಿಶ್ವದಲ್ಲಿ ಅತ್ಯಂತ ಹೆಚ್ಚಿನ ಸದಸ್ಯರನ್ನಾಗಿ ಮಾಡುವಂತಹ ಒಂದು ಕನಸು. ನಂತರ ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿ ಮಾತನಾಡಿದ ನೂತನ ಪ್ರೆಸಿಡೆಂಟ್ ಲಯನ್ ಮಿತ್ರ ಹೆರಾಚೆ, ತನ್ನ ಕೆಲಸವನ್ನ ನಾನು ಉತ್ತಮವಾಗಿ ಮಾಡ್ತೇನೆ. ನನ್ನ ಜೊತೆ ಇರುವ ಸೆಕ್ರೆಟರಿ ಮತ್ತು ಟ್ರೆಸರರ್ ಲಯನ್ಸ್ ಕ್ಲಬ್ನಲ್ಲಿ ಅನುಭವವುಳ್ಳವರು. ಅದು ನನಗೆ ಸಂತೋಷದ ವಿಚಾರ ಎಂದು ಹೇಳಿದ್ರು. ಈ ಲಯನ್ಸ್ ಕ್ಲಬ್ನ ಅಧ್ಯಕ್ಷನಾಗಿ ನಾನು ಪ್ರಪ್ರಥಮ ಕೆಲಸ ಮಾಡಬೇಕಾದ್ರೆ ನನಗೆ ನನ್ನ ಜನರಲ್ ಸೆಕ್ರೆಟರಿ ಅವರು ಮತ್ತು ಟ್ರೆಜರರ್ ಬಹಳ ಮುಖ್ಯ. ಅವರು ನನ್ನಿಂದ ಈ ಲಯನಿಸಮ್ ಅಲ್ಲಿ ಭಾರಿ ಹಿರಿಯರಾಗಿದ್ದಾರೆ. ಆದ್ದರಿಂದ ನಾನು ಬಹಳ ಧೈರ್ಯವಾಗಿ ಈ ನಮ್ಮ ಸಂಸ್ಥೆಯನ್ನು ಮುಂದೆ ನಡೆಸುತ್ತೇನೆ ಎಂದಿರುವಂಥದ್ದು ಒಂದು ಹೆಮ್ಮೆಗೆ ಹೇಳಿ ಇಚ್ಛೆ ಪಡ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ 2018-19ನೇ ಸಾಲಿನ ನೂತನವಾಗಿ ಆಯ್ಕೆಗೊಂಡ ಸೆಕ್ರೆಟರಿ ಲಯನ್ ವಸಂತ್ ಶೆಟ್ಟಿ, ಟ್ರೆಸರರ್ ಲಯನ್ ಜಯರಾಮ್ ಕರಂಡೂರು, ಲಯನ್ ಫ್ರಾನ್ಸಿಸ್ ಪೆರೇರಾ, ಲಯನ್ ದಿನೇಶ್ ವಿಕೆ, ಲಯನ್ ಡಾಕ್ಟರ್ ನವೀನ್ ಶೆಟ್ಟಿ ಕೆ, ಲಯನ್ ವಿಜಯಕುಮಾರ್ ಶೆಟ್ಟಿ, ಲಯನ್ ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು. ಪವನ್ ಕಾಚಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.